ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸಮೋಸ ಇಷ್ಟಪಡುವವರಿಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಟೈಪಲ್ಲಿ ಸಮೋಸವನ್ನು ನಾವು ಹಳ್ಳಿ ಸ್ಟೈಲಲ್ಲಿ ಮಾಡೋದು ಯಾವ ರೀತಿ ಮಾಡ್ತೇವೆ ಅಂತೇಳಿ ನಿಮಗೆಲ್ರಿಗೂ ತೋರಿಸ್ಕೊಡ್ತಾ ಇದ್ದೇನೆ. ಹೆಚ್ಚಾಗಿ ಜನರು ಇಷ್ಟಪಡ್ತಾರೆ ಸಮೋಸ, ಆದರೂ ಕೂಡ ಉಂಟಲ್ವಾ ಈ ಎಣ್ಣೆಯಲ್ಲಿ ಡೀಪ್ ಫ್ರೈ ಸಮೋಸವನ್ನು ಮಾಡೋದ್ರಿಂದ ಒಂದು ತಿನ್ನಬೇಕಾದ್ರೆ ಇನ್ನು ಬೇಡ ಅಂತೇಳಿ ಅನಿಸ್ತದೆ. ನೋಡಿ, ತುಂಬ ಎಣ್ಣೆ ಹೀರ್ಕೊಳ್ತದೆ. ಈ ಸಮೋಸ ನಾವು ಕರಿಬೇಕಾದ್ರೆ ಎಣ್ಣೆಯಲ್ಲಿ ಉಂಟಲ್ವಾ, ಹೆಚ್ಚಾಗಿ ಅದು ಎಣ್ಣೆಯನ್ನು ಹೀರ್ಕೊಂಡು ನಾವು ತಿನ್ನಬೇಕಾದ್ರೂ ಅಷ್ಟೇ ತುಂಬ ಎಣ್ಣೆ ಅಂತ ಆಗ್ತದಲ್ವ ನಮಗೆ. ಅದಕ್ಕೆ ಅಂತೇಳಿ ಇವತ್ತು ನಾನು ಸ್ವಲ್ಪ ಬೇರೆ ಟೈಪಲ್ಲಿ ನಿಮಗೆ ನೋಡಿ ಸುಲಭವಾಗಿ ಎಣ್ಣೆ ಉಪಯೋಗಿಸದೆ ಇಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ಯಾವ ರೀತಿ ಸಮೋಸವನ್ನು ಮನೆಯಲ್ಲಿ ಸುಲಭವಾಗಿ ಮಾಡಿಕೊಂಡು ಹೆಲ್ದಿಯಾಗಿ ಮಾಡಿಕೊಂಡು ತಿನ್ಬೋದು ಅಂತೇಳಿ ನಿಮಗೆ ಈ ವಿಡಿಯೋದಲ್ಲಿ ನೋಡ್ಕೊಳ್ಬೋದು. ಇವಾಗ ಶುರು ಮಾಡೋಣ. ಯಾವ ರೀತಿ ಮಾಡೋದನ್ನೋದನ್ನ ತೋರಿಸ್ಕೊಡ್ತಾ ಇದ್ದೇನೆ ನಿಮಗೆ. ಓಕೆ, ಇವಾಗ ನೋಡಿ ಒಲೆ ಹಚ್ಚಿದ್ದಾಯಿತು. ಈಗ ಒಂದು ಬಾಣಲೆ ಇಟ್ಕೊಳ್ತಾ ಇದ್ದೇನೆ ನಾನು. ಇದಕ್ಕೆ ಬಾಣಲೆ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕುವ. ಸ್ವಲ್ಪ ಎಣ್ಣೆ ಸಾಕಾಗ್ತದೆ, ಒಂದು 4ರಿಂದ 5 ಟೇಬಲ್ ಸ್ಪೂನ್ನಷ್ಟು ಸಾಕಾಗ್ತದೆ ನಮಗೆ ಇದಕ್ಕೆ ಎಣ್ಣೆ. ಓಕೆ, ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಒಂದು ದೊಡ್ಡ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿದ್ದೇನೆ. ನೋಡಿ, ಈ ಥರ ಸಹ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೇನೆ ಇದಕ್ಕೆ. ಈಗ ಇದು ಎಣ್ಣೆಯಲ್ಲಿ ಸ್ವಲ್ಪ ನೀರುಳ್ಳಿ ಫ್ರೈ ಆಗಲಿ. ಜಾಸ್ತಿ ಫ್ರೈ ಆಗಬೇಕು ಅಂತೆಲ್ಲ, ಸ್ವಲ್ಪ ಫ್ರೈ ಆದ ಕೂಡಲೇ ನೀವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನ್ನಷ್ಟು ಸಾಕಾಗ್ತದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ. ಹಸಿ ವಾಸನೆ ಉಂಟಲ್ವ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿದ್ದು, ಅದೆಲ್ಲ ಹೋಗಲಿ. ಅಷ್ಟರ ತನಕ ನೀವು ಸ್ವಲ್ಪ ಫ್ರೈ ಮಾಡ್ತಾನೇ ಇರಿ. ಓಕೆ, ಇವಾಗ ನೋಡಿ ಆಗ್ತಾ ಉಂಟು, ಫ್ರೈ ಆಗ್ತಾ ಉಂಟು. ಈಗ ಹಸಿ ವಾಸನೆ ಎಲ್ಲ ಹೋಗಿದೆ ಸ್ವಲ್ಪ. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟಂತಹ ಒಂದು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೇನೆ ನಾನು. ಸಣ್ಣ ಕ್ಯಾಪ್ಸಿಕಮ್ ತೊಗೊಂಡಿದ್ದೇನೆ. ಸಣ್ಣದಾದಂತಹ ಒಂದು ಕ್ಯಾಪ್ಸಿಕಮನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿದ್ದನ್ನು ಕೂಡ ಇದು ಕೂಡ ನೀರುಳ್ಳಿ ಜೊತೆ ಫ್ರೈ ಆಗಲಿ. ಓಕೆ, ಇವಾಗ ಕ್ಯಾಪ್ಸಿಕಮ್ ಕೂಡ ಫ್ರೈ ಆಗಿದೆ. ಈಗ ಕಾಯಿ ಮೆಣಸು ಹಾಕ್ತಾ ಇದ್ದೇನೆ. ಒಂದು 2 ಕಾಯಿ ಮೆಣಸು ನಾನಿಲ್ಲಿ ಹಾಕ್ತಾ ಇದ್ದೇನೆ. ನಿಮಗೆ ಖಾರ ಬೇಡ ಅಂತ ಹೇಳಿದರೆ ಬೇಡ, ಒಂದು ಕಾಯಿ ಮೆಣಸು ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿದಾದ್ರೂ ಮಾಡ್ಬೋದು. ಕೆಲವು ಮಕ್ಕಳು ಖಾರ ಇದ್ದರೆ ತಿನ್ನೋದಿಲ್ಲ, ಅದಕ್ಕೆ. ನಂತರ ಒಂದು ಅರ್ಧ ಕಪ್ನಷ್ಟು ಜೋಳದ ಬೀಜ ಹಾಕ್ತಾ ಇದ್ದೇನೆ ನಾನಿಲ್ಲಿ. ಇದು ಈ ಜೋಳ ಏನಿದೆ ಅದು ಹಸಿ, ನಾನು ಬೇಯಿಸಿಟ್ಕೊಂಡಿಲ್ಲ, ಇದನ್ನು ಹಸಿಯಾಗಿ ಹಾಕ್ತಾ ಇದ್ದೇನೆ. ಅದು ಎಣ್ಣೆ ಜೊತೆನೇ ಫ್ರೈ ಆಗ್ತದೆ ಅಂತೇಳಿ ಇದನ್ನು ಹಾಕ್ಕೊಂಡು ಈಗ ಸರಿಯಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ನೋಡಿ ಜೋಳ ಕೂಡ ಸ್ವಲ್ಪ ಬೇಯ್ತಾ ಬಂತು. ಬೇಗ ಬೇಯ್ತದೆ ಅದು ಹಸಿಯಾಗಿರೋದ್ರಿಂದ. ನಂತರ ಒಂದು ಕ್ಯಾರೆಟ್ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೇನೆ. ಒಂದು ಫುಲ್ ಕ್ಯಾರೆಟ್ ತಗೊಂಡಿದ್ದೇನೆ, ಅದನ್ನು ಕೂಡ ಕಟ್ ಮಾಡಿಬಿಟ್ಟು ಹಾಕಿದ್ದೇನೆ. ಓಕೆ, ನಂತರ ಸ್ವಲ್ಪ ಉಪ್ಪು ಹಾಕುವ. ಅದಕ್ಕೆ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿ, ಎಷ್ಟು ನೀವು ಹಾಕ್ತೀರೋ ಅಷ್ಟು ನೋಡಿಕೊಂಡು ಹಾಕಿದ್ರಾಯಿತು. ಈಗ ಉಪ್ಪು ಹಾಕಿಬಿಟ್ಟು ಸರಿಯಾಗಿ ಒಂದು ಸಲ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿಬಿಟ್ಟು ನೋಡಿ, ಎಣ್ಣೆ ಉಂಟಿದ್ರಲ್ಲಿ ಈ ಎಣ್ಣೆಯಲ್ಲಿ ಸ್ವಲ್ಪ ಬೇಯಲಿ. ಈ ಜೋಳ ಮತ್ತು ಕ್ಯಾರೆಟ್ ಕ್ಯಾಪ್ಸಿಕಮ್ ಎಲ್ಲ ಏನಿದೆ ಅದು ಸ್ವಲ್ಪ ಬೇಯಬೇಕು ನಮಗೆ. ಹಸಿಯಾಗಿ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ತಿನ್ನುವಾಗ. ಅದಕ್ಕೆ ಸ್ವಲ್ಪ ಈ ರೀತಿ ಬೇಯಲಿಕ್ಕೆ ಬಿಡಿ. ಸ್ವಲ್ಪ ಬೇಯಲಿ, ಒಂದು 2ರಿಂದ 3 ನಿಮಿಷ ಹೊತ್ತು ಬೆಂದರೆ ಸಾಕಾಗ್ತದೆ. ಈಗ ನೋಡಿ ಸ್ವಲ್ಪ ಬೆಂದಿದೆ, ಇದು ಸಾಕಿಷ್ಟು. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ, ಆಮೇಲೆ ಅರ್ಧ ಟೀ ಸ್ಪೂನ್ನಷ್ಟು ಗರಂ ಮಸಾಲ ಹುಡಿ, ಹಾಗೆ ಅರ್ಧ ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಹುಡಿ, ಆಮೇಲೆ ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಹುಡಿ. ಎಲ್ಲ ಐಟಮ್ ಕೂಡ ನೀವು ಈ ಹುಡಿ ಮಸಾಲೆ ಏನಿದೆ ಅದನ್ನೆಲ್ಲ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದರೆ ಸಾಕಾಗ್ತದೆ. ಆಮೇಲೆ 2 ಬಟಾಟೆಯನ್ನು ನಾನು ನೋಡಿ ಬೇಯಿಸಿ ಈ ರೀತಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನೀಗ ಹಾಕ್ತಾ ಇದ್ದೇನೆ. 2 ಸಣ್ಣ ಬಟಾಟೆ ತೊಗೊಂಡಿದ್ದೇನೆ ನಾನು. ಅದನ್ನೀಗ ಸ್ಮ್ಯಾಶ್ ಮಾಡಿಬಿಟ್ಟು ಈ ರೀತಿ ಹಾಕ್ತಾ ಇದ್ದೇನೆ. ಈಗ ಸರಿಯಾಗಿ ಒಂದು ಸಲ ಮಿಕ್ಸ್ ಮಾಡಿ, ಎಲ್ಲ ಸರಿಯಾಗಿ ಒಂದಕ್ಕೊಂದು ಹೊಂದ್ಕೊಳ್ಬೇಕು. ನೋಡಿ, ಆ ಥರ ನೀವು ಇದನ್ನು ಮಿಕ್ಸ್ ಮಾಡಬೇಕಾಗ್ತದೆ. ಸರಿಯಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಈ ಥರ ನೋಡಿ. ಈಗ ಇದಕ್ಕೆ
ಟೊಮೆಟೊ ಕೆಚಪ್ ಹಾಕ್ಕೊಳ್ಳೋಣ. ಒಂದು ದೊಡ್ಡ ಟೇಬಲ್ ಸ್ಪೂನ್ನಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಹಾಕ್ತಾ ಇದ್ದೇನೆ ನಾನು. ನಿಮಗೆ ಜಾಸ್ತಿ ಇಷ್ಟ ಇದ್ದರೆ ಜಾಸ್ತಿ ಸಹ ಹಾಕ್ಬೋದು, ತೊಂದರೆ ಏನಿಲ್ಲ. ಆಮೇಲೆ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಿದರೆ ನಮಗೀಗ ಸ್ಟಫಿಂಗಿಗೆ ರೆಡಿಯಾಗಿದೆ ನೋಡಿ. ಓಕೆ, ಇವಾಗ ಇದು ರೆಡಿ ಆಯಿತು. ಈಗ ಕೆಳಗಿಳಿಸ್ತೇನೆ ಬಾಣಲೆಯನ್ನು ನಾನು. ಆಮೇಲೆ ಈ ಕಡೆ ಇವಾಗ ನಮಗೆ ಚಪಾತಿ ಮಾಡಲಿಕ್ಕೆ ಉಂಟು. ಚಪಾತಿ ಮಾಡಲಿಕ್ಕೆ ನಾನಿಲ್ಲಿ 1/4 kg ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ಗಟ್ಟಿ ಆಗಿ ನಮಗೆ ಇದನ್ನು ಕಲಿಸ್ಲಿಕ್ಕೆ, ನಾವು ಚಪಾತಿ ಮಾಡ್ತೇವಲ್ವ ಅಷ್ಟು ಸ್ಮೂತಾಗಿ ನಮಗೆ ಇದು ಬರಬಾರ್ದು, ಗಟ್ಟಿಯಾಗಿ ನಾವು ಇದನ್ನು ಕಲಿಸ್ಕೊಳ್ಬೇಕು. ಅದಕ್ಕೆ ನಾವು ಮಾಮೂಲಿ ಚಪಾತಿ ಯಾವ ಥರ ಮಾಡ್ತೇವೆ ನೋಡಿ ಅಷ್ಟು ನೀರು ಹಾಕಿ ಕಲಿಸ್ಲಿಕ್ಕೆ ಬಾರ್ದು, ಸ್ವಲ್ಪ ಕಡಿಮೆ ನೀರು ಹಾಕಬೇಕು. ಅದಕ್ಕಿಂತ ಸ್ವಲ್ಪ ಕಡಿಮೆ ನೀರು ಹಾಕಿಬಿಟ್ಟು ಗಟ್ಟಿ ಹಿಟ್ಟು ನಾವಿಲ್ಲಿ ಕಲಿಸ್ಕೊಳ್ಲಿಕ್ಕೆ ಸ್ವಲ್ಪ ಸ್ವಲ್ಪ ನೋಡಿಬಿಟ್ಟು ಹಾಕಿ. ಒಂದೇ ಸಲಕ್ಕೆ ಜಾಸ್ತಿ ನೀರು ಹಾಕಿದರೆ ಸ್ವಲ್ಪ ಜಾಸ್ತಿ ನೀರು ಆಗ್ತದೆ, ಅದಕ್ಕೆ ಸ್ವಲ್ಪ ಸ್ವಲ್ಪ ನೋಡಿಬಿಟ್ಟು ನೀರು ಹಾಕ್ಕೊಂಡು ಕಲಸಿ. ನೋಡಿ ಈಗ ಕಾಣ್ತಾ ಇರ್ಬೋದು ನಿಮಗೆ, ಈ ಥರ ಗಟ್ಟಿಯಾಗಿ ಹಿಟ್ಟು ಕಲಿಸಿದ್ದೇನೆ ನಾನು. ಅಂದರೆ ಸ್ವಲ್ಪ ಹಾರ್ಡಾಗಿರಬೇಕು ನಮಗಿದು, ಸ್ಮೂತಾಗಿ ಬರಬಾರ್ದು. ಓಕೆ ನೋಡಿ, ಇಷ್ಟು ಗಟ್ಟಿಯಾಗಿದ್ದರೆ ಸಾಕಾಗ್ತದೆ. ಸ್ವಲ್ಪ ಒಂದು 5 ರಿಂದ 10 ನಿಮಿಷ ಇದನ್ನು ಇಡುವ, ಹೀಗೆ ರೆಸ್ಟಿಗೆ ಇಡುವ. ಓಕೆ, ಈಗ ನೋಡಿ 10 ನಿಮಿಷ ಆಗಿದೆ. 10 ನಿಮಿಷ ಕಳೆದು ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ಈ ಥರ ಸ್ವಲ್ಪ ದೊಡ್ಡ ದೊಡ್ಡ ಉಂಡೆ ಮಾಡ್ಕೊಳ್ಳಿ, ಚಪಾತಿಗಿಂತ ಸ್ವಲ್ಪ ದೊಡ್ಡ ಉಂಡೆ ಮಾಡ್ಕೊಳ್ಳಿ. ಓಕೆ, ಈಗ ಇದನ್ನು ನಾವು ಚಪಾತಿ ಲಟ್ಸ್ಕೊಳ್ಳೋಣ. ನಾವು ಇದನ್ನು ಹಾರ್ಡಾಗಿ ಕಲಿಸೋದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ ಚಪಾತಿ ಮಾಡಲಿಕ್ಕೆ. ನಮಗೆ ಸ್ಮೂತಾಗಿ ಕಲಿಸಿದರೆ ಬೇಗ ಬೇಗ ಚಪಾತಿ ಮಾಡಲಿಕ್ಕೆ ಆಗ್ತದೆ. ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ನೋಡಿ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗ್ತದೆ. ಹೀಗೆ ಒಂದೊಂದೇ ಚಪಾತಿಯನ್ನು ಹೀಗೆ ಮಾಡ್ಕೊಳ್ಳೋಣ. ಓಕೆ, ಇವಾಗ ಚಪಾತಿ ಎಲ್ಲ ರೆಡಿಯಾಗಿದೆ. ಈಗ ಇದನ್ನು ಒಲೆಗೊಂದು ನಾನಿಲ್ಲಿ ಕಾವಲಿಡ್ತೇನೆ. ಈ ಕಾವಲಿ ಇಟ್ಬಿಟ್ಟು ಕಾವಲಿ ಸ್ವಲ್ಪ ಬಿಸಿ ಆಗಲಿ. ಬಿಸಿಯಾದ ನಂತರ ಈ ಚಪಾತಿನ ಹಾಕಿಬಿಟ್ಟು ಬೇಗ, ಇದಂದರೆ ಜಾಸ್ತಿ ಕಾಯಿಸೋದು ಬೇಡ, ಸ್ವಲ್ಪ ಬೇಗ ತೆಗಿಬೇಕಾಗ್ತದೆ. ಒಂದು 1 ನಿಮಿಷ 2 ನಿಮಿಷದಲ್ಲಿ ಇದು ಆಗ್ತದೆ, ಅಷ್ಟು ಕಾಯಿಸಿದರೆ ಸಾಕಾಗ್ತದೆ ನಿಮಗೆ. ನೋಡಿ ಈ ಥರ ಕಾಯಿಸಿ ಸಾಕು. ಮಾಮೂಲಿ ಚಪಾತಿ ಥರ ಕಾಯಿಸಬೇಡಿ, ಒಂದು 50% ಬೇಯಿಸಿದರೆ ಸಾಕಾಗ್ತದೆ ನೀವು. ಓಕೆ, ಇವಾಗೆಲ್ಲ ಚಪಾತಿ ಕೂಡ ನಾನಿಲ್ಲಿ ಕಾಯಿಸಿ ಇಟ್ಕೊಂಡಿದ್ದೇನೆ. ಈಗ ಈ ಚಪಾತಿಯನ್ನು ಮಿಡ್ಲಲ್ಲಿ ನೋಡಿ ಈ ಥರ ಕಟ್ ಮಾಡಿ. ನೋಡಿ ಈ ಥರ ಒಂದು ಚಾಕು ತಗೊಂಡು ಮಿಡ್ಲಲ್ಲಿ ಕಟ್ ಮಾಡಿ. ಕಟ್ ಮಾಡಿದ ನಂತರ ಇದನ್ನೀಗ ಫೋಲ್ಡ್ ಮಾಡಲಿಕ್ಕೆ ಉಂಟು. ನಿಮಗೆ ತೋರಿಸ್ತೇನೆ ನಾನು ಯಾವ ರೀತಿ ಅಂತೇಳಿ, ಸರಿಯಾಗಿ ನೋಡ್ಕೊಳ್ಳಿ. ನೀವು ಸಡನ್ನಾಗಿ ನೋಡಿದರೆ ಅದು ಗೊತ್ತಾಗಲಿಕ್ಕಿಲ್ಲ ಫೋಲ್ಡ್ ಮಾಡೋದು. ನೋಡಿ ಈ ಥರ ನೋಡಿ, ನಾವು ಈ ಜಾತ್ರೆಯಲ್ಲೆಲ್ಲ ಕಡಲೆ ತೊಟ್ಟೆ ಕಟ್ತೇವಲ್ಲ ಆ ರೀತಿ ಕಟ್ಟಲಿಕ್ಕೆ ಇದನ್ನು. ಇದಕ್ಕೆ ಇವಾಗ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಮೈದಾ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಇಟ್ಕೊಂಡಿದ್ದೇನೆ. ಇದು ನಮಗೆ ಅಂಟಿಸಲಿಕ್ಕೆ ಲಾಸ್ಟಿಗೆ ಫೈನಲ್ ಆಗಿ ಈ ಕಾರ್ನರ್ ಏನಿದೆ, ಕಾರ್ನರನ್ನು ಅಂಟಿಸಲಿಕ್ಕೆ ಈ ಮೈದಾ ಮಿಶ್ರಣ ನಮಗೆ ಬೇಕಾಗ್ತದೆ. ಒಂದು ಅರ್ಧ ಸ್ಪೂನ್ ಮೈದಾಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿ ಕಲಸಿ ಇಟ್ಕೊಳ್ಳಿ. ಈಗ ನೋಡಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಕಾರ್ನರನ್ನು ಮೈದಾ ಹಿಟ್ಟಿಂದ ಅಂಟಿಸಿ, ಆಮೇಲೆ 1-2 ಸ್ಪೂನ್ನಷ್ಟು ಸ್ಟಫಿಂಗ್ ಮಾಡಿದ್ದೇವಲ್ಲ ನಾವು ತರಕಾರಿದು, ಅದನ್ನ ಹಾಕಿಬಿಟ್ಟು ವಾಪಸ್ ನೀವು ತುದಿಗೆ ಮೈದಾ ಹಿಟ್ಟನ್ನು ಹಾಕಿ ಅಂಟಿಸಿಬಿಡಿ. ನೋಡಿ ಕಾಣ್ತಾ ಇರ್ಬೋದು ನಿಮಗೆ, ನೋಡಿ ಸಮೋಸ ಥರನೇ ಕಾಣ್ತಾ ಉಂಟು. ಟ್ರಯಾಂಗಲ್ ಶೇಪಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಈಗೆಲ್ಲ ಆ ಥರ ನಾನು ಎಲ್ಲ ಚಪಾತಿನೂ ಕೂಡ ಮಾಡಿ ಇಟ್ಕೊಂಡಿದ್ದೇನೆ. ಈಗ ವಾಪಸ್ ಕಾವಲಿ ಇಟ್ಕೊಂಡು ನಾವಿಲ್ಲಿ ಒಲೆಗೆ ಇದಕ್ಕೆ 1-2 ಸ್ಪೂನಷ್ಟು ಬೆಣ್ಣೆ ಹಾಕ್ತಾಯಿದ್ದೇನೆ ನಾನು. ಫ್ರೆಶ್ ಬೆಣ್ಣೆ ನಾನು ಯೂಸ್ ಮಾಡ್ತಾ ಇದ್ದೇನೆ ಇಲ್ಲಿ. ಈ ಬೆಣ್ಣೆ ಹಾಕಿಬಿಟ್ಟು ಒಂದು ಸಲ ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ಳೋಣ ಬೆಣ್ಣೆಯನ್ನು. ಹಾಗೆ ನಾವು ಮಾಡಿಟ್ಟಂತಹ ಸ್ಟಫಿಂಗನ್ನು ಇದರಲ್ಲಿ ಇಡುವ, ಚಪಾತಿ ಸ್ಟಫಿಂಗನ್ನು. ಈ ರೀತಿ ಇಡುವಾಗ ನೀವು ಉಂಟಲ್ವ, ಜಾಸ್ತಿ ಬೆಂಕಿ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ನೀವು ಅದು ಕೆಂಡ ಇರ್ತದೆ ನೋಡಿ, ಅದೇ ಕೆಂಡದಲ್ಲೇ ಇದು ಬೇಯಲಿ. ಜಾಸ್ತಿ ಬೆಂಕಿ ಮಾಡಿದರೆ ಚಪಾತಿ ಇರೋದ್ರಿಂದ ಹೊರಗಡೆ ಫುಲ್ ಬೇಗ ಅದು ಕಪ್ಪಾಗ್ತದೆ. ಅದಕ್ಕೆ ಅಂತೇಳಿ ಸ್ವಲ್ಪ ಕೆಂಡದಲ್ಲೇ ಬೇಯಿಸಿದ್ರೆ ಒಳ್ಳೆಯದು ಇದನ್ನು. ಓಕೆ, ಇವಾಗ ಒಂದು ಸೈಡಿಗೆ ಸ್ವಲ್ಪ ಬೆಣ್ಣೆ ಹಾಕುವ, ಮೇಲೆ ಎಲ್ಲ ಸ್ವಲ್ಪ ಬೆಣ್ಣೆಯನ್ನು ಇದಕ್ಕೆ ಅಪ್ಲೈ ಮಾಡುವ. ಈಗ ಇನ್ನೊಂದು ಸೈಡಿಗೆ ಟರ್ನ್ ಮಾಡಿ. ನೋಡಿ ಕಾಣ್ತಾ ಇರ್ಬೋದು ನಿಮಗೆ, ನೋಡಿ ಒಂದು ಸೈಡಿಗೆ ಟರ್ನ್ ಮಾಡಿಬಿಟ್ಟು ವಾಪಸ್ ನೀವು ಇನ್ನೊಂದು ಸಲ ಟರ್ನ್ ಮಾಡಿ, ಆವಾಗ ಕರೆಕ್ಟಾಗಿ ಅದು ರೋಸ್ಟ್ ಆಗ್ತದೆ. ಕಾಣ್ತಾ ಇರ್ಬೋದು ನಿಮಗೆ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ನೋಡಿ ತಿನ್ನಲಿಕ್ಕೂ ಅಷ್ಟೇ ತುಂಬ ಚೆಂದ ಆಗ್ತದೆ ಇದು ತಿನ್ನಲಿಕ್ಕೆ ಕೂಡ. ನಮಗೆ ಸಮೋಸಗಿಂತಲೂ ಇದು ಜಾಸ್ತಿ ತಿನ್ನಲಿಕ್ಕಾಗ್ತದೆ. ಸಮೋಸ ಆದರೆ ಜಾಸ್ತಿ ತಿನ್ನಲಿಕ್ಕಾಗೋದಿಲ್ಲ, ಎಣ್ಣೆ ಜಾಸ್ತಿ ಇರೋದ್ರಿಂದ.
ಓಕೆ ಫ್ರೆಂಡ್ಸ್, ಇವತ್ತಿನ ನನ್ನ ಈ ರೆಸಿಪಿಯನ್ನು ಟ್ರೈ ಮಾಡಿ ಎಲ್ಲರೂ ಮನೆಯಲ್ಲಿ ಮಕ್ಕಳಿಗೆ ಕೂಡ ಮಾಡಿಕೊಡಿ. ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ, ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನೀವು ಮಾಡಿಕೊಟ್ರೆ. ಹಾಗೆ ಟೊಮೆಟೊ ಸಾಸ್ ಜೊತೆ ನೀವು ಇದನ್ನು ಸರ್ವ್ ಮಾಡಿದರೆ ತುಂಬಾ ಚೆನ್ನಾಗಿರ್ತದೆ. ಓಕೆ, ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಫ್ರೆಂಡ್ಸ್. ನಾನು ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಹಾಗೆ ಅಲ್ಲೇ ಇರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಬೇಕಾದ್ರೆ ಅಲ್ಲಿ 3 ಆಪ್ಷನ್ ಬರ್ತದೆ, ಅದರಲ್ಲಿ ಆಲ್ ಆಪ್ಷನ್ಗೆ ನೀವು ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಿಲ್ಲ ಅಂದರೆ ನಾನು ವೀಡಿಯೋಸ್ ಹಾಕುವಾಗ ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ, ಅದಕ್ಕೋಸ್ಕರ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಬಿಡಿ. ಓಕೆ, ನಾನು ನಿಮಗೆ ಸಿಗ್ತೇನೆ ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ. ಅಷ್ಟರ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.